ನಮಸ್ತೆ ಎಲ್ರಿಗೂ. ಇವತ್ತೊಂದು ತುಂಬನೇ ಸೂಪರ್ ಆಗಿರುವಂತಹ ಈ ಬಾಂಬೆ ರವೆ ಇದೆಯಲ್ವ, ಅದನ್ನ ಯೂಸ್ ಮಾಡಿಕೊಂಡು ರುಚಿಯಾಗಿ ಸುಲಭವಾಗಿ ಮಾಡಬಹುದಾದಂಥ ಉಪ್ಪಿಟ್ಟಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾವು ರವೆಯನ್ನು ಹುರಿದ್ಕೋಬೇಕಾಗಿಲ್ಲ, ಮಾಡೋಗೊಂಚೂರು ಗಂಟಾಗಲ್ಲ ಮತ್ತು ಎಷ್ಟು ತಿಟ್ಟರೂ ಕೂಡ ಮೆತ್ತಗೆ ಇರುತ್ತೆ. ಈ ಥರ ಉಪ್ಪಿಟ್ಟು ಮಾಡಿ ಕೊಟ್ಟರೆ ಇದೆಯಲ್ವ, ಉಪ್ಪಿಟ್ಟನ್ನು ತಿನ್ನದವರು ಕೂಡ ಕೇಳಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಈ ಉಪ್ಪಿಟ್ಟನ್ನು ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ಬಾಂಬೆ ರವೆ ತುಂಬಾ ಸಣ್ಣಗಿರುತ್ತೆ. ನೀವು ಬಾಂಬೆ ರವೆ ಇಲ್ಲದಿದ್ದರೆ ಚಿರೋಟಿ ರವೆ ಬೇಕಾದರೂ ತಗೋಬಹುದು. ನೋಡಿ, ನಾರ್ಮಲ್ ಆಗಿರುವಂತಹ ಉಪ್ಪಿಟ್ಟು ರವೆ ಅಥವಾ ಸೂಜಿ ರವೆ ಈ ಥರ ಇರುತ್ತೆ. ನಾನು ಆವಾಗ ತೋರಿಸಿದ್ದೀನಲ್ವ, ಅದು ಬಾಂಬೆ ರವೆ. ಬಾಂಬೆ ರವೆಯಲ್ಲಿ ಈ ಉಪ್ಪಿಟ್ಟನ್ನು ಮಾಡ್ತಾ ಇರೋದು. ಈ ರವೆಯನ್ನು ಹುರಿದುಕೊಳ್ಳಿಕ್ಕಿಲ್ಲ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೋಬೇಕು. ಎಣ್ಣೆ ಕಾದಾದ ನಂತರ ಇದನ್ನ ಚೆನ್ನಾಗಿ ನಾವು ಹುರಿದ್ಕೋಬೇಕು. ಅಂದರೆ ಈ ಕಡಲೆ ಕಲರ್ ಚೇಂಜ್ ಆಗಬೇಕು. ಹಾಗೆಯೇ ಸಾಸಿವೆ ಎಲ್ಲ ಸಿಡಿದಾದ ನಂತರ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ತುಂಡು ಶುಂಠಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಕಲರ್ ಇದೆಯಲ್ವ, ಅದು ಚೇಂಜ್ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಅಂದರೆ ಒಂದು ಅರ್ಧದಷ್ಟು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಟೊಮೆಟೊ ಕೂಡ ಹಾಕೊತಾ ಇದ್ದೇನೆ. ನೀವು ತರಕಾರಿ ಯಾವುದು ಬೇಕಾದರೂ ಹಾಕೋಬಹುದು. ಈವನ್ ಬೀನ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ನು ಕೂಡ ಒಂಚೂರು ನಾವು ಆಯಿಲಲ್ಲಿ ಫ್ರೈ ಮಾಡಬೇಕು. ಚೂರು ಫ್ರೈ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ನಾವು ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಯಾಕಂತಂದರೆ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಬೆಂದರೆ ಇದೆಯಲ್ಲ, ಉಪ್ಪಿಟ್ಟಿದ್ದು ಫ್ಲೇವರ್ ಡಿಫ್ರೆಂಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮೆತ್ತಗಾಗೋ ತನಕ, ಸ್ವಲ್ಪ ಮೆತ್ತಗಾಗೋ ತನಕ ಆಯಿಲಲ್ಲೇ ಫ್ರೈ ಮಾಡಿಕೊಂಡು ಕೊನೆಗೆ 5 ಕಪ್ಪಷ್ಟು ನಾನು ನೀರನ್ನು ಹಾಕೊತಾ ಇದ್ದೇನೆ. ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಕಪ್ ರವಕ್ಕೆ ನಮಗೆ 5 ಕಪ್ಪಷ್ಟು ನೀರು ಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊತಾ ಇದ್ದೇನೆ. ಉಪ್ಪೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೊತಾ ಇದ್ದೇನೆ. ನನಗೆ ಆ ಫ್ಲೇವರ್ ಇದೆಯಲ್ವ, ಸ್ವೀಟ್ ಫ್ಲೇವರ್ ಇಷ್ಟ, ಆದ್ದರಿಂದ ಹಾಕೊತಾ ಇದ್ದೇನೆ. ರುಚಿ ನೋಡ್ಕೊಳ್ಳಿ. ಹಾಗೆಯೇ ನೀರು ಕುದಿದಾದ ನಂತರ ಇವಾಗ ತುಂಬಾ ಇಂಪಾರ್ಟೆಂಟ್, ಈ ರವನ್ನ ಹಾಕಿದೆಯಲ್ವಾ, ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಕೈಯಾಡಿಸೋದು ಬಿಟ್ರಿ ಅಂತಂದರೆ ಗಂಟಾಗುತ್ತೆ. ರವನ್ನ ಹಾಕ್ತಾ ಇದ್ದಂಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು ಚೂರು ಗಂಟಾಗಲಿಕ್ಕೆ ಬಿಡಬಾರ್ದು. ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ನೀವು ಜಸ್ಟ್ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು. ಉರಿನ ಇಮಿಡಿಯೇಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ, ಜಾಸ್ತಿ ಉರಿ ಬೇಡ. ಈ ಥರ ಬೇಯಲಿಕ್ಕೆ ಶುರುವಾಗುತ್ತೆ, ಹಾಗೆಯೇ ಸ್ವಲ್ಪ ದಪ್ಪ ಆಗುತ್ತೆ. ಈ ಹದಕ್ಕೆ ಬಂದ ನಂತರ ನಾವು ಏನು ಮಾಡಬೇಕು ಅಂತಂದರೆ, ಬೇಕಾದರೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಕುಕ್ಕಿಂಗ್ ಆಯಿಲನ್ನು ಹಾಕೋಬಹುದು. ನಾನು ಒಂಚೂರು ತುಪ್ಪ ಜಾಸ್ತಿನೇ ಹಾಕೊತಾ ಇದ್ದೇನೆ. ಮನೆಯಲ್ಲೇ ಮಾಡಿರುವಂಥ ಶುದ್ಧ ತುಪ್ಪ, ನನಗೆ ಫ್ಲೇವರ್ ತುಂಬಾ ಇಷ್ಟ. ಮುಚ್ಚಿಟ್ಬಿಟ್ಟು 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಟ್ಟರೆ ಸಾಕು. ಬಾಂಬೆ ರವದು ರುಚಿಯಾಗಿರುವಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ನಿಮಗೆ ಈ ಉಪ್ಪಿಟ್ಟು ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ, ಜಸ್ಟ್ ಒಂದು 5 ನಿಮಿಷದೊಳಗಡೆ ಆಗುತ್ತೆ. ಈ ಬಾಂಬೆ ರವೆನ ನಾವು ಹುರಿದುಕೊಳ್ಳೋಕ್ಕಿಲ್ಲ, ಯಾಕಂತಂದರೆ ಇದು ತುಂಬಾ ಸಾಫ್ಟಾಗಿ ಬರೋದ್ರಿಂದ ಇದನ್ನ ಹುರಿದುಕೊಳ್ಳೋದಕ್ಕಿಲ್ಲ. ಹಾಗೆಯೇ ನೀವು ಬಿಸಿ ನೀರಿಗೆ ರವೆ ಹಾಕ್ತಾ ಇರ್ತೀರಲ್ವ, ಆವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲದಿದ್ದರೆ ಗಂಟಾಗುತ್ತೆ. ನೋಡಿ, ಇಷ್ಟೇ ತುಂಬಾ ರುಚಿಯಾಗಿರುವಂತಹ ಬಾಂಬೆ ರವೆಯ ಉಪ್ಪಿಟ್ಟನ್ನು ಯಾವ ಥರ ಮಾಡಿದ್ವಿ ಅಂತ ನೋಡ್ಕೊಂಡ್ರಲ್ಲ. ಖಂಡಿತವಾಗ್ಲೂ ಈ ಥರ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ತುಂಬ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.